ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಎಂಬ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಸತೀಶ್ ಜಾರಕಿಹೊಳಿ, ಅದು ಈಗ ಅಲ್ಲ, ಮುಂದಿನ ಅವಧಿಯಲ್ಲಿ ಎಂದು ಉತ್ತರಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸಮುದಾಯದಿಂದ ಸಿಎಂ ಆಗಬೇಕು ಎಂದು ಕೆಎನ್ ರಾಜಣ್ಣ ಅಭಿಲಾಷೆ ವ್ಯಕ್ತಪಡಿಸಿದ್ದರು. ಈ ಸಂಬಂಧ ತುಮಕೂರಿನಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಅದು ಈಗ ಅಲ್ಲ, ಮುಂದಿನ ಅವಧಿಯಲ್ಲಿ, ಸಿದ್ದರಾಮಯ್ಯ ಅವರ ನಂತರ ಎಂದಿದ್ದಾರೆ. ಇನ್ನು ಜುಲೈ 1ಕ್ಕೆ ಅಕ್ಕಿ ನೀಡಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ಈ ತಿಂಗಳು ಆಗಲಿಲ್ಲ ಅಂದರೆ ಮುಂದಿನ ತಿಂಗಳು ಕೊಡುತ್ತೇವೆ, ತಡ ಆಗಬಹುದು. 5 ಕೆಜಿ ಈಗಾಗಲೇ ಇದೆಯಲ್ಲ. ಎಲ್ಲ ರಾಜ್ಯದಿಂದ ಹಾಗೂ ಕೇಂದ್ರ ಸ್ವಾಮ್ಯಗಳಿಂದ ಅಕ್ಕಿ ತರಲು ಪ್ರಯತ್ನ ನಡೆಯುತ್ತಿದೆ, ತಡ ಆಗಬಹುದು, ಬರುತ್ತೆ ಎಂದರು. ಯಡಿಯೂರಪ್ಪ ಹೋರಾಟ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಹೊರಗಡೆ ಹೋರಾಟ ಮಾಡಲು ಎಲ್ಲರಿಗೂ ಅವಕಾಶ ಇದೆ, ಮಾಡಲಿ, ನಮಗೂ ಜವಾಬ್ದಾರಿ ಇದೆ ಎಂದರು. 15 ಕೆಜಿ ಅಕ್ಕಿ ಕೊಡಬೇಕೆಂದು ಬಿಜೆಪಿ ನಾಯಕರು ಒತ್ತಾಯಿಸುತ್ತಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ಪ್ರಣಾಳಿಕೆಯಲ್ಲಿ ತೆಗೆದು ನೋಡಲಿ. ನಾವು ಚುನಾವಣೆಯಲ್ಲಿ ಹೇಳಿದ್ವಿ 5 ಕೆಜಿ ಸೇರಿಸಿ 10 ಕೆಜಿ ಕೊಡ್ತೀವಿ ಅಂತ, ಅದನ್ನು ಕೊಡ್ತೀವಿ, 5+5 ಕೊಡ್ತೀವಿ ಎಂದರು. ಮುಂದಿನ ತಿಂಗಳು ಕೊಡ್ತೀವಿ, ಈ ತಿಂಗಳೆಲ್ಲ ಮುಂದಿನ ತಿಂಗಳು ಕೊಡ್ತೀವಿ, ಆಗ್ಬೋದು, ತಡ ಆಗ್ಬೋದು. 5 ಕೆಜಿ ಅಂತ ಇದೆ, ಇನ್ನು 5 ಕೆಜಿ ವಿಳಂಬ ಆಗ್ಬೋದು, ಈ ತಿಂಗಳಿಂದ ಮುಂದಿನ ತಿಂಗಳು ಆಗ್ಬೋದು. ಕೇಂದ್ರದ ಸ್ವಾಮ್ಯದಿಂದ 3 ಏಜೆನ್ಸಿಗಳಿಂದ ಅಕ್ಕಿ ಪೂರೈಕೆಗೆ ಸಿದ್ಧತೆ ಆಗ್ತಾ ಇದೆ, ಬರುತ್ತೆ ಸರ್? ಪ್ರಯತ್ನ ಮಾಡ್ತಿದ್ದಾರೆ, ಎಲ್ಲ ರಾಜ್ಯಗಳಿಂದ, ಏಜೆನ್ಸಿಯಿಂದ, ಖಾಸಗಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಬರ್ಬೋದು ಅಂತ ಆಸೆ ಇದೆ, ಇಲ್ಲಾಂದ್ರೆ 1 ತಿಂಗಳು ವಿಳಂಬ ಆಗುತ್ತೆ ಅಷ್ಟೇ. ಯಡಿಯೂರಪ್ಪ ಅವರು ಹೋರಾಟ ಮಾಡ್ತಾ ಇದ್ದಾರೆ ಸರ್. ಯಡಿಯೂರಪ್ಪ ಸದನ ಒಳಗೆ ಮಾಡ್ಲಿಕ್ಕೆ ಆಗೋಲ್ಲ, ಹೊರಗಡೆ ಮಾಡಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ, ಬೇಕಾದಷ್ಟು ಯಾರೆಲ್ಲ ಮಾಡಬಹುದು. ಆದರೆ ನಮ್ಮ ಜವಾಬ್ದಾರಿ ನಮ್ಮದು ಇದೆ. 5 ನಮ್ಮ ಭಾಷಣವನ್ನು ತೆಗೆದು ನೋಡಿ, ಚುನಾವಣೆಯಲ್ಲಿ ಇನ್ನೂ 5 ಕೆಜಿ ಸೇರಿಸ್ತೀವಿ ಅಂತ ಭಾಷಣ ಮಾಡಿದ್ದೀವಿ. ಅವ್ರು ಹೇಳ್ಬೋದು, ಅವ್ರು 20 ಹೇಳ್ತಾರೆ, ನಾವು ಹೇಳಿದ್ದು 5+5 ಅಷ್ಟೇ. ಕೊಡ್ತೀವಿ, ಖಂಡಿತ. ನೋಡಿ, ಸರ್ಕಾರ ತೀರ್ಮಾನ ತಗೋಬೇಕು, ಕಾದು ನೋಡಿ ಅಷ್ಟೇ. ಈಗಲ್ಲ ಮುಂದೆ ಅದು ಈಗಲ್ಲ, ಭವಿಷ್ಯತ್ತಿನಲ್ಲಿ ಈಗಲ್ಲ. ಹೇಳಿದೇನಲ್ಲ, ಮುಂದಿನ ಅವಧಿಗೆ ಟ್ರೈ ಮಾಡ್ದಂತ ಹೇಳಿದಲ್ಲ, ಮುಂದೆ, ಈಗಲ್ಲ, ಈ ಅವಧಿಗಲ್ಲ. ಥ್ಯಾಂಕ್ ಯು.